ಎಫ್ಐಆರ್ ಅಟ್ರಾಸಿಟಿ ಅಡಿಯಲ್ಲೇನೆ ಇದಾಗಿರೋದು, ಕೊಲೆ ಕೇಸು ಎಫ್ಐಆರ್ ಆಗಿರೋದು. ಎಫ್ಐಆರ್ ಆಗ್ತಿದ್ದಂಗೆ 50% ಆಗ್ತಿಲ್ಲ. ಆಫ್ಟರ್ ದಟ್ ಇದು ಸಿಎಂ ರಿಪೋರ್ಟ್ ಆಮೇಲೆ ಬರ್ಲಿ, ಯಾಕೆ ಕೊಟ್ಟಿಲ್ಲ? ಮಧುಗಿರಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶನಿವಾರ ತಹಶೀಲ್ದಾರ್ ಸುರೇಶ್ ಆಚಾರ್ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಸಮುದಾಯಗಳ ಕುಂದುಕೊರತೆ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಬೆಳಿಗ್ಗೆ 11 ಗಂಟೆಗೆ ಆರಂಭವಾಗಬೇಕಿದ್ದ ಸಭೆ 2 ಗಂಟೆ ತಡವಾಗಿ ಆರಂಭವಾಗಿದ್ದರಿಂದ ಸಮಸ್ಯೆ ತಿಳಿಸಲು ಬಂದಿದ್ದ ದಲಿತ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ದಲಿತರ ಸಭೆ ನಡೆಸಲು ಅಧಿಕಾರಿಗಳು ಯಾವ ಕ್ರಮವನ್ನು ಕೈಗೊಳ್ಳುವುದಿಲ್ಲ, ಕೆಲ ಅಧಿಕಾರಿಗಳು ಸಭೆ ನಡೆಯುವ ಕುರಿತು ಮಾಹಿತಿ ನೀಡುವುದಿಲ್ಲ ಎಂದು ಆರೋಪಿಸಿ ಸಭೆಯ ಬಹಿಷ್ಕಾರಕ್ಕೆ ದಲಿತ ಮುಖಂಡರು ಮುಂದಾದರು. ಈ ವೇಳೆ ತಹಶೀಲ್ದಾರ್ ಸುರೇಶ್ ಆಚಾರ್ ಸಭೆ ವಿಳಂಬವಾಗಿದ್ದಕ್ಕೆ ಸಮಜಾಯಿಷಿ ನೀಡಿ ಮುಖಂಡರ ಮನವೊಲಿಸಿ ಸಭೆಯನ್ನು ಮುಂದುವರೆಸಿದರು. ಈ ವೇಳೆ ಸಭೆಯಲ್ಲಿ ಮಾತನಾಡಿದ ದಲಿತ ಮುಖಂಡ ವೈಎಂ ಶಿವಕುಮಾರ್ ಮತ್ತು ತೊಂದೋಟಿ ರಾಮಾಂಜಿ, ಮಧುಗಿರಿ ಪಟ್ಟಣದಲ್ಲಿರುವ ಅಂಗಡಿ ಮಳಿಗೆಗಳನ್ನು ಕಾನೂನುಬದ್ಧವಾಗಿ ಕಾಲಕಾಲಕ್ಕೆ ಮರು ಹರಾಜು ಪ್ರಕ್ರಿಯೆ ಮೂಲಕ ಬಾಡಿಗೆಗೆ ನೀಡಬೇಕಿದ್ದು, ಸುಮಾರು 20 ವರ್ಷಗಳಿಂದಲೂ ಮೀಸಲಾತಿ ಪ್ರಕಾರ ಹರಾಜು ಆಗಿರುವುದಿಲ್ಲ. ಈ ವಿಚಾರದಲ್ಲಿ ಹೈಕೋರ್ಟ್ ಆದೇಶ ಕೂಡ ಪಾಲನೆಯಾಗಿಲ್ಲ ಎಂದು ದೂರಿದರು. ಪುರಸಭೆ ಅಧಿಕಾರಿಗಳು ಅಂಗಡಿ ಮಾಲೀಕರೊಂದಿಗೆ ಶಾಮೀಲಾಗಿ ಸಿವಿಲ್ ಕೋರ್ಟ್ಗೆ ಹೋಗಿ ತಡೆ ತಂದಿದ್ದಾರೆ. ಕೆಲವು ದಿನ ಮಳಿಗೆಗಳನ್ನ ಬಂದ್ ಮಾಡಿ ಈಗ ಕೊಟ್ಟಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪುರಸಭೆ ಮುಖ್ಯಾಧಿಕಾರಿ ಫಿರೋಜ್ ಆಮೀರ್, ಈ ವಿವಾದ ಹೈಕೋರ್ಟ್ ನಲ್ಲಿದ್ದು ನಮಗೆ ಯಾವುದೇ ಆದೇಶ ಬಂದಿಲ್ಲ. ಆದೇಶ ಬರುವುದಕ್ಕೆ ಇನ್ನು 7-8 ದಿನಗಳು ಬೇಕಾಗಬಹುದು. ಆದೇಶದ ಪ್ರತಿ ನಮಗೆ ತಲುಪಿದ ಕೂಡಲೇ ನಿಯಮಾನುಸಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿರಿಸಿ ಹರಾಜು ಪ್ರಕ್ರಿಯೆ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ನಾವು ಅಂಗಡಿ ಮಳಿಗೆಗಳನ್ನ ಹರಾಜು ಮಾಡೋದಕ್ಕೆ ಎಲ್ಲ ಪತ್ರಿಕೆ ಪ್ರಕಟಣೆ ಮತ್ತು ಹರಾಜು ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದಾಗ ಅದು ಇಲ್ಲಿ ನಮ್ಮ JMFC ಕೋರ್ಟ್ ಇಂದ ಸ್ಟೇ ತಗೊಂಡ್ಬಂದಿದ್ರು. ನಾವು ಅದ್ರ ಮೇಲೆ ಹೈಕೋರ್ಟ್ಗೆ ಇದ್ರ ವಿರುದ್ಧ ಇವ್ರನ್ನ ಖಾಲಿ ಮಾಡಿಸ್ಬೇಕು, ತುಂಬಾ ದಿನ ಆಗಿದೆ, ತುಂಬಾ ವರ್ಷದಿಂದ ಇವರೇ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹೈಕೋರ್ಟ್ ಅಲ್ಲಿ ನಾವೇ ಹೊಡಿದ್ವಿ. ಈಗ 27/10/2022ಕ್ಕೆ ಅದು ನಮ್ ಕಡೆ ಡಿಸಿಷನ್ ಆಗಿದೆ. ಇದು ಅಂದ್ರೆ ಈಗಿರೋ ಅಂಗಡಿ ಮಳಿಗೆದಾರನ್ನ ಖಾಲಿ ಮಾಡಿಸಿ ನೀವು ಕಾನೂನು ರೀತಿ ಕ್ರಮ ಹೈಕೋರ್ಟ್ ಅಲ್ಲಿ. ಈಗ ಹೈಕೋರ್ಟ್ ಆರ್ಡರ್ ನಾವು ಅದು ಆರ್ಡರ್ ಕಾಪಿ ಬರಕ್ಕೆ 8 ದಿವಸ ಆಗುತ್ತೆ ಅಂತ ನಮ್ಮ ಲಾಯರ್ ತಿಳಿಸಿದ್ರಿಂದ ಈಗ ಅದು ಕಾಪಿ ಬಂದ ತಕ್ಷಣ ನಾವು ಅದನ್ನ ಖಾಲಿ ಮಾಡಿಸಿ ಮುಂದಿನ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತ ಮಾಹಿತಿ ಕೊಡ್ತೀವಿ. ಫೋನ್ ಮಾಡಿ ಕೇಳಬೇಕಿದ್ರೆ ಈಗ ಆರ್ಡರ್ ಕಾಪಿ ಬಂದ ತಕ್ಷಣ ನಾವು ಈಗ ಆರ್ಡರ್ ಕಾಪಿ ನಮಗೆ ಕೈಗೆ ಲಭ್ಯವಾಗಿದ ತಕ್ಷಣ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. 115 ಮಳಿಗೆಯಲ್ಲಿ 87 ಕೋರ್ಟ್ ಅಲ್ಲಿ 87ರಲ್ಲಿ ಈಗ ಪ್ರೆಸೆಂಟ್ ವರ್ಕ್ ನಡೀತಾ ಇದೆ ತಾನೆ? ಅದೇ ಕೇಸ್ ಇದೆ, ಆದ್ರೆ ಯಾರು ಅಂಗಡಿ ಖಾಲಿ ಮಾಡಿಲ್ಲ, ರನ್ನಿಂಗ್ ಅಲ್ಲಿ ಇದಾವೆ. ಆದ್ರೆ ಅಷ್ಟು ಮಳಿಗೆಯಿಂದ ನಿಮ್ಗೆ ಮಂತ್ಲಿ ರೆಂಟ್ ಬರ್ತಾ ಇದೆಯಾ? ಇನ್ನ ಕೋರ್ಟ್ ಅಲ್ಲಿ ಇರೋದ್ರಿಂದ ಅವರು ಕೋರ್ಟ್ ಅಲ್ಲಿ ಇದೆ ಅಂತ ಕಟ್ತಾ ಇಲ್ಲ. ಬೇಡ, ಕೋರ್ಟ್ ಬೇಡ, ಬಿಟ್ಬಿಡಿ. ಕೋರ್ಟ್ ಬಿಟ್ಟು ಬೇರೆ ಬಂದಿದ್ಯಾ? ಬೇರೆ ಕಟ್ತಾ ಇದ್ದಾರೆ, ರೆಗ್ಯುಲರ್ ಇದೆ, ಪೆಂಡಿಂಗ್ ಯಾವ್ದಿಲ್ಲ. ನಿಜಾನ ಇದು? ಹೌದಾ? ಸರಿ, ತಾಲೂಕ್ ಪಂಚಾಯತಿ ಬೇರೆ ಇದೆ, ಅವರು ಕ್ಲೀನ್ ಆಗಿದೆ ಅಂತ ಹೇಳಿದ್ದಾರೆ. ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅಲ್ಲಿರ್ತಕ್ಕಂಥವ್ರು ಇದ್ರು ಸಹ ಅವರು ಸರಿಯಾಗಿ ರೆಂಟ್ ಕಟ್ತಾ ಇಲ್ಲ. ಮತ್ತೆ ಓನರ್ ಒಬ್ಬರ ಹೆಸರಲ್ಲಿದ್ರೆ ಬಾಡಿಗೆ ಕೊಟ್ಬಿಟ್ಟು ಇನ್ನೊಬ್ಬರ ಹೆಸರು ನೋಡ್ತಾ ಇದೆ. ನಂತರ ಮಧುಗಿರಿ ಪುರಸಭಾ ವ್ಯಾಪ್ತಿಯ ಕೊಳಚೆ ಪ್ರದೇಶದ ವಾಸಿಗಳಿಗೆ ರಾಜೀವ್ ಆವಾಸ್ ಯೋಜನೆಯಡಿಯಲ್ಲಿ ಮನೆ ನಿರ್ಮಿಸಿ ಕೊಡುವುದಾಗಿ ಹೇಳಿ ವಾಸವಿದ್ದ ಮನೆಗಳನ್ನು ಕೆಡವಿ ಬಡ ನಿರ್ಗತಿಕರು ಬಾಡಿಗೆ ಮನೆಯಲ್ಲಿ ವಾಸವಿರುವಂತೆ ತಿಳಿಸಿ 2 ವರ್ಷವಾದರೂ ಸಹ ಇಲ್ಲಿಯವರೆಗೂ ಮನೆಗಳನ್ನು ನಿರ್ಮಿಸಿ ಹಸ್ತಾಂತರಿಸುವುದಿಲ್ಲ ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ದೊಡ್ಡೇರಿ ಕಣಿಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಉತ್ತರಿಸಿದ ಪುರಸಭಾ ಅಧಿಕಾರಿಗಳು 450 ಮನೆಗಳ ನಿರ್ಮಾಣ ಪೂರ್ಣಗೊಂಡಿದ್ದು ಫಲಾನುಭವಿಗಳಿಗೆ ಹಂಚಿಕೆ ಮಾಡಿದ್ದೇವೆ ಎಂದು ಸಭೆಯಲ್ಲಿ ಹೇಳಿದರು. ಇದಕ್ಕೆ ಆಕ್ರೋಶಗೊಂಡ ದೊಡ್ಡೇರಿ ಕಣಿಮಯ್ಯ, ಫಲಾನುಭವಿಗಳಿಗೆ ಮನೆಗಳ ಹಸ್ತಾಂತರವಾಗಿದ್ರೆ ಕೂಡಲೇ ಪಟ್ಟಿಯನ್ನು ಬಿಡುಗಡೆ ಮಾಡಿ ಎಂದು ಒತ್ತಾಯಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಪುರಸಭಾ ಮುಖ್ಯಾಧಿಕಾರಿ ಫಿರೋಜ್ ಆಮೀರ್, ದಾಖಲೆಗಳು ಸ್ಥಳದಲ್ಲಿ ಇಲ್ಲ ಎಂದು ಸಮಜಾಯಿಷಿ ನೀಡಲು ಪ್ರಯತ್ನಿಸಿದರು. ಇದಕ್ಕೆ ಆಕ್ರೋಶಗೊಂಡ ದಲಿತ ಮುಖಂಡರು, ದಲಿತರ ಸಭೆಗಳಿಗೆ ಅಧಿಕಾರಿಗಳು ಸೂಕ್ತ ದಾಖಲೆಗಳೊಂದಿಗೆ ಬರದೆ ನಿರ್ಲಕ್ಷ್ಯದಿಂದ ಬರುತ್ತಾರೆಂದು ಆರೋಪಿಸಿ ಫಲಾನುಭವಿಗಳ ಪಟ್ಟಿಯನ್ನು ಕೂಡಲೇ ತರಿಸಿಕೊಂಡು ಸಭೆಗೆ ಸಲ್ಲಿಸಬೇಕೆಂದು ಒತ್ತಾಯಿಸಿ ಸಭೆಯನ್ನು ಬಹಿಷ್ಕರಿಸಲು ಮುಂದಾದರು.
ಗಲಾಟೆ ಮಾಡ್ಕೊಂಡೇ ಹೋಗಿರೋದು. ನಾವು ಹೋದ್ ಸಾರಿ 2-3 ಮೀಟಿಂಗ್ಗಳಲ್ಲಿ ಪಸಂದ್ ಹೇಳಿದ್ವಿ, ಯಾವ್ದೇ ಪೂರಕ ದಾಖಲೆ ಎಲ್ಲ ನೀವು ಕರೆಯೋದು 6 ತಿಂಗಳಿಗೊಂದು ಬಂದಾಗ ಪೂರಕ ದಾಖಲೆ ಮತ್ತೆ ಸಮಂಜಸವಾದಂತ ಉತ್ತರ ಇಲ್ಲ ಅಂದ್ರೆ ಪ್ರತಿ ಸಾರಿ ನಾವು ಇದಿಲ್ಲ ಅದಿಲ್ಲ ಅಧಿಕಾರಿಗಳು ಹತ್ತಂದಿಲ್ಲ ಅಂತ ಗಲಾಟೆ ಮಾಡ್ಕೊಂಡೇ ಹೋಗ್ಬೇಕಾ? ಅಲ್ಲಲ್ಲ, ಈಗ ನಮ್ಮನ್ನ ಮಾತ್ರ ಬರ್ತಾರ್ರಿ ಎಲ್ಲ ಲೀಡರ್ಸ್ ಬೈಕಾಟ್ ಮಾಡ್ಬಿಟ್ಟು ಗಲಾಟೆ ಮಾಡಿ ಹೋಗ್ತಾರೆ ಅಂತ ಅಪವಾದ ಇದೆ. ಆದ್ರೆ ನೀವು ಇಷ್ಟು ಸಾರಿ ಹಿಂಗಾದ್ರೂ ಸಹ 2 ಸಾರಿ ಬೈಕಟ್ ಆಗಿದೆ, ಈ ಸಮಸ್ಯೆ ಸರಿ ಇಲ್ಲ, ಸರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ, ಎಲ್ಲಾ ದಾಖಲಾತಿ ತನ್ನಿ ಅಂತ ಹೇಳಿದ್ದಾರೆ. ಆದ್ರೂ ಸಹ ಈ ಒಂದು ಸಭೆ ಬರ್ತಕ್ಕಂಥ ಅಧಿಕಾರಿಗಳು ತತ್ವವಾದಂತ ಅದಕ್ಕೆ ಸಮರ್ಪಕವಾದಂತ ಏನ್ ಲಿಖಿತ ರೂಪದಲ್ಲಿ ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಪ್ರತಿ ಸಾರಿ ನೀವ್ ಏನ್ ಕೇಳ್ಕೊಂಡು ಹೋಗ್ಬೇಕು? ಪುರಸಭಾ ಮುಖ್ಯಾಧಿಕಾರಿಗಳೇ, ಈಗ ಏನ್ ನೀವು ಅವರು ಸಂಪೂರ್ಣ ಆಗಿರೋದು ಎಲ್ಲೆಲ್ಲಿ ಇದ್ದಾರೆ, ಯಾವ್ಯಾವ ಪ್ರದೇಶಗಳಿದ್ದಾರೆ, ಯಾರ ಹಂಚಿಕೆ ಆಗಿದೆ ಅದ್ರ ಮಾಹಿತಿ ತರಿಸಿ. ನೀವು ಬರುವಾಗ ಸಭೆಗೆ ತರಬೇಕಿತ್ತು, ಅದು ಕೇಳ್ತಾರೆ ಅನ್ನೋದೊಂದು ತಿಳುವಳಿಕೆ ಬೇಡವೆ ಅದು? ಈ ವೇಳೆ ಮಾತನಾಡಿದ ದಲಿತ ಮುಖಂಡ ಸಂಜೀವ ಮೂರ್ತಿ, ಇತ್ತೀಚೆಗೆ ಜಾತಿಯ ಕ್ರೌರ್ಯಕ್ಕೆ ಬಲಿಯಾದ ದಲಿತ ಯುವಕ ಪುರುಷೋತ್ತಮ್ ಪ್ರಸಾದ್ ಕುಟುಂಬದವರಿಗೆ ಕಾನೂನುಬದ್ಧವಾಗಿ ನೀಡಬೇಕಾದ ಪರಿಹಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ಇನ್ನೂ ನೀಡಿಲ್ಲ ಎಂದು ಸಭೆಯ ಗಮನಕ್ಕೆ ತಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಮಲ್ಲಿಕಾರ್ಜುನ್ ಅವರು, ವರದಿ ಸಿದ್ಧಪಡಿಸಿ ಮೇಲಾಧಿಕಾರಿಗಳಿಗೆ ಕಳುಹಿಸಲಾಗಿದ್ದು, ಈಗ ಮೇಲಾಧಿಕಾರಿಗಳ ಆದೇಶಕ್ಕೆ ಕಾಯುತ್ತಿದ್ದೇವೆ. ತಮ್ಮಿಂದ ಯಾವುದೇ ಲೋಪವಾಗಿಲ್ಲ ಎಂದು ಹೇಳಿದರು. ಒಪಿನಿಯನ್ ಕೆಪ್ಟ್ ಆನ್ ಕೆಮಿಕಲ್ ರಿಪೋರ್ಟ್ಸ್ ಅಂತ ಇದೆಯಂತೆ PM ಅಲ್ಲಿ. ಸೊ ಹಾಗಾಗಿ ಅದನ್ನ ಪೆಂಡಿಂಗ್ ಇಟ್ಟಿದೀವಿ, ಇಲ್ಲ ಅಂತ ರಿಲೀಸ್ ಮಾಡಿಸ್ತಿದ್ದೆ ಅಂತ ಹೇಳಿದ್ದಾರೆ. ಕೆಮಿಕಲ್ ರಿಪೋರ್ಟ್ಸ್ ಅಂತ ಇದೆ. ಕೆಮಿಕಲ್ ಒಪಿನಿಯನ್ ಅಂತ ಇದೆ, ಅದು ಕೋರ್ಟ್ ಅಲ್ಲಿ ಫೈನಲ್ ಏನನ್ನ ಆಗ್ಲಿ ಎವಿಡೆನ್ಸ್ ಲೀಡಿಂಗ್ ಎವಿಡೆನ್ಸ್ ಪ್ರೊಸೀಜರ್ ಏನಪ್ಪ ಸಪರೇಟ್ ಪ್ರೊಸೀಜರ್ ಆಗುತ್ತೆ. ನೀವು ಅಟ್ರಾಸಿಟಿ ಆದಾಗ ವಾಟ್ ಟೇಕ್ ಅಂತ ಸ್ಟೆಪ್ಸ್ ಅಟ್ರಾಸಿಟಿ ಕೇಸ್ ಆದ ತಕ್ಷಣ ಮೇಡಮ್ ಏನ್ ಹೇಳ್ತಾರೆ, ಸಪೋಸ್ ಆ ಪಾಯಿಂಟ್ ನಲ್ಲಿ ಮೆನ್ಷನ್ ಮಾಡಿಲ್ಲ ಅಂದ್ರೆ 2 ದಿನದಲ್ಲಿ ನಾನು ರಿಲೀಸ್ ಮಾಡಿಸ್ತಾ ಇದ್ದೀನಿ. ಮೂರ್ತಿ ಕುರಿಮೂರ್ತಿ ಮಲ್ರಾದಾಗ ಅವ್ರಿಗೆ ಹೋಗಿ ಸಾಂತ್ವನ ಹೇಳಿಲ್ಲ ಮೇಡಮ್ ಅವರು. ಡಿಸ್ಟ್ರಿಕ್ಟ್ ಮೀಟಿಂಗ್ ನಾಗ ಮಾತಾಡಿ ಬರೇ ಸುಳ್ಳೆ ಮೇಡಮ್ ಅವರು ಹೇಳೋದು ಸತ್ಯ ಸರ್. ಅಟ್ರಾಸಿಟಿ ಕೇಸ್ ಬಗ್ಗೆ FIR ಅಟ್ರಾಸಿಟಿ ಅಡಿಯಲ್ಲೇನೆ ಇದಾಗಿರೋದು, ಕೊಲೆ ಕೇಸು FIR ಆಗಿರೋದು. FIR ಆಗ್ತಿದ್ದಂಗೆ 50% ಆಗ್ತಿಲ್ಲ. ಆಫ್ಟರ್ ದಟ್ ಇದು PM ರಿಪೋರ್ಟ್ ಆಮೇಲೆ ಬರ್ಲಿ, ಯಾಕೆ ಕೊಟ್ಟಿಲ್ಲ? ಕಣ್ಣು ಕಾಣ್ತಾ ಇದ್ದಲ್ಲ, ಅರೆಸ್ಟ್ ಆಗಿದ್ದಾನೆ. ಸ್ಥಳ ಪರಿಶೀಲನೆ ಮಾಡಿಬಿಟ್ಟು ಇವ್ರಿಗೆ ಪರಿಹಾರ ಕೊಡಿ ಅಂತ ಹೇಳಿ ಕಳ್ಸಿಕೊಡಿದ್ ಸರ್ ರಿಪೋರ್ಟ್. ಅಲ್ಲಿಂದ PM ರಿಪೋರ್ಟ್ ತಗೊಂಡು ಅವ್ರು ಕೊಡ್ಬೇಕು ಸರ್. ಸರ್ ಹೇಳೋದಕ್ಕೆ ಕೇಳಿ, ನೀವು What a nonsense administration. ಕೊನೆಯಾಗಿ ಎಷ್ಟು ದಿನ ಆಯ್ತು? ಒಂದು ಸಾರಿ ಅಟ್ರಾಸಿಟಿ ಕೇಸ್ ಆದ್ಮೇಲೆ ಎಷ್ಟು ದಿನದೊಳಗೆ ಅವ್ರು ಪರಿಹಾರ ಬರಬೇಕು. ಕಾನೂನು ಪ್ರಕಾರ ನಾವು ಇಲ್ಲಿಗಲ್ ಕೇಳ್ತಾ ಇಲ್ಲ ನಿಮ್ಮನ್ನ. ಕರ್ತವ್ಯ ಲೋಪ ಎಸಗಿರ್ತಕ್ಕಂತ ಅಧಿಕಾರಿ ಸಸ್ಪೆಂಡ್ ಮಾಡಬೇಕು. ಏನ್ರಿ ಒಂದು ಮರ್ಡರ್ ಆಗಿರೋಂತಹ ಪರಿಶಿಷ್ಟ ಜಾತಿ ಹುಡುಗರಿಗೆ ದುಡ್ಡು ನೀವು ಸರ್ಕಾರದಿಂದ ಪರಿಹಾರ ಕೊಡ್ಸಲ್ಲ ಅಂದ್ರೆ ಗೌರ್ಮೆಂಟ್ ನಾವು ಎಷ್ಟು ಅಂತ ಡಿಸ್ಕಸ್ ಮಾಡ್ಬೇಕು. ಸುಮ್ಮನೆ ನೂರಾರು ಜನ ಇಲ್ಲಿಂದ ತಹಸೀಲ್ದಾರ್ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಂದ ಅವ್ರ ಮನೆಗೆ ಸ್ವಾತಂತ್ರ್ಯ ಹೇಳೋದಕ್ಕೆ ಸ್ಟ್ರೈಕ್ ಮಾಡಿದ್ದೀವಿ. ಎಲ್ಲ ಒಟ್ಟಾಗಿ ಜಾಥಾ ಆಗಿದೆ, ರಾಜ್ಯ ಮಟ್ಟದವರೆಗೂ ಅದು ನ್ಯೂಸ್ ಆಗಿದೆ. ಈ ತರ ಪ್ರಾಬ್ಲಮ್ಸ್ ಇದೆ ಅಂತ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿದ್ರೆ ಏನು ಅರ್ಥ ಏನು? ನಿಮ್ಮ ಅಪ್ಪನ ಹೆಂಗ್ ಬೇಕು ಕಾನೂನು ಬರ್ಕೊಂಡು ಹೆಂಗ್ ಬೇಕು ರಿಪೋರ್ಟ್ ಆಗ್ತೈತೆ. ಕಾನೂನು ಪ್ರಕಾರ ಹಾಕ್ರಿ. ಬಂದು ಕೇಸ್ ಹಾಕೋದು. PM ಬಂದಿಲ್ವಾ? ಎಷ್ಟು ದಿನ ಬೇಕು PM ಬರಕ್ಕೆ? PM ಮೇಲೆ ಆಮೇಲೆ ತಕ್ಷಣ ಕೊಡ್ಬೇಕಲ್ಲ, FIR ಆಗ್ತಿದ್ದಾಗೆ ಕೊಡ್ಬೇಕಲ್ವಾ? ಇರ್ರಿ
35% ಫಸ್ಟ್ ಕೊಡ್ಬೇಕು FIR ಆಗ್ತಿದ್ದಂಗೆ. ಎಲ್ಲಿ ಕೊಟ್ಟಿಲ್ಲ. ನೋಡಿ ಸರ್, ಪೆಂಡಿಂಗ್ ಬರೀ ಹೋಗಿ 1 ಕೆಜಿ ಬಾಳೆ ಕೊಟ್ಟು 1 ಕೆಜಿ ಅಕ್ಕಿ ಕೊಟ್ಟಿದ್ದೀರಾ. ಒಲೆ ಕೇಸ್ ಅದು. PM ರಿಪೋರ್ಟ್ ನೀವಲ್ಲ ಸರ್ ಕೊಡೋದು. ನಮ್ಗೇನು ಅಷ್ಟೊಂದು ಪರಿಜ್ಞಾನ ಇಲ್ವೇ? ಇವ್ರ್ಲೇ ಹೌದು ಹೌದು ನಾವು ಕಳಿಸಿದ್ವಿ ಸರ್, ನಮ್ಗೆ ಫೋನ್ ಮಾಡಿ ಸರ್, ಯಾಕೆ ಕೊಟ್ಟಿಲ್ಲ ಅಂತ. ನೀವು ಅಕ್ಕಿ ಬೇಳೆ ಒಂದ್ ಸ್ವಲ್ಪ ಇಪ್ಪತ್ತು ಒಂದು ವಾರಕ್ಕಾಗೋ ಇಡೀ ಮಕ್ಕಳಿದಾವೆ. ಆ ಹೆಣ್ಮಗು ಪಾಪ ಕೂಲಿನಲ್ಲಿ ಹೋಗಕ್ಕಾಗಲ್ಲ. ನೀವು ಒಂದ್ ವಾರಕ್ಕಾಗೋಷ್ಟು ಬೇಳೆ ಬೆಲ್ಲ ಕೊಟ್ಟು ಬಂದ್ರೆ ಸರ್ ನಾವಿಲ್ಲ ಅಟ್ರಾಸಿಟಿ ಇಲ್ಲ, ಅದೇ ತರ ಇದೆ. ಕೇಸ್ ಹಾಕ್ತಂದ್ರೆ ಏನ್ ಮಾಡ್ಬೇಕಂತೀರ? ಜಿಲ್ಲಾ ಮಟ್ಟದಲ್ಲಿ ನಾವು ಮುಂದೆ ರೆಕಾರ್ಡ್ ತೆಗೆಸಿ ಡೀಟೇಲ್ಸ್ ಕೊಟ್ಟು ಬಂದಿದ್ದೀವಿ ನಾವು. FIR ಆಗ್ತಿದ್ದಂಗೆ 25% ರಿಲೀಸ್ ಮಾಡ್ಬೇಕು. ಎಲ್ಲಿ ಮಾಡಿದೀರಾ ಅದೇ ಇಲ್ಲ. ಕರ್ತವ್ಯ ಲೋಪ ಮಾಡಿರೋ ಅಧಿಕಾರಿಗಳು ಸಸ್ಪೆಂಡ್ ಆಗ್ಬೇಕು. ಅಲ್ರಿ, ಒಬ್ಬ ಯುವಕ ಸತ್ತೋಗಿದ್ದಾನೆ, ಅದು ಕೊಲೆ ಆಗಿದೆ. ಆ ವಿಚಾರದಲ್ಲಿ ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ 50% ಕೊಡ್ಬೇಕು. ಇಲ್ಲಿಂದ ಜಿಲ್ಲಾ ಮಟ್ಟದವರೆಗೂ ರಾಜ್ಯ ಮಟ್ಟದವರೆಗೂ ಹೋರಾಟ ನಡೆದಿದೆ. ಇಂಥ ಒಂದು ಕೇಸಲ್ಲಿ ನೀವು ನಿರ್ಲಕ್ಷ್ಯ ಮಾಡ್ತೀರಿ. ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ದೊಡ್ಡೇರಿ ಕಣಿಮಯ್ಯ ಮತ್ತು ದಲಿತ ಮುಖಂಡರು ಸಭೆಯನ್ನು ಬಹಿಷ್ಕರಿಸಿ ಹೊರನಡೆದು ತಾಲೂಕು ಪಂಚಾಯಿತಿ ಬಾಗಿಲಿನಲ್ಲಿ ಧರಣಿ ಕೂತು ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರಗಳನ್ನು ಕೂಗತೊಡಗಿದರು. ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಸುರೇಶ್ ಆಚಾರ್ ಅವರು ದಲಿತ ಮುಖಂಡರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಆಶ್ವಾಸನೆ ನೀಡಿದ ಬಳಿಕ ಸಭೆ ನಡೆಯಲು ಅನುವು ಮಾಡಿಕೊಡಬೇಕೆಂದು ಮನವಿ ಮಾಡಿಕೊಂಡರು. ಅದಕ್ಕೆ ಒಪ್ಪದ ದಲಿತ ಮುಖಂಡರು ಸ್ಥಳದಲ್ಲಿಯೇ ಪುರುಷೋತ್ತಮ್ ಪ್ರಸಾದ್ ಕುಟುಂಬದವರಿಗೆ ಪರಿಹಾರ ನೀಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕು, ಪುರಸಭೆಯಿಂದ ಮನೆಗಳ ಹಂಚಿಕೆಯಾದ ಫಲಾನುಭವಿಗಳ ಪಟ್ಟಿ ನೀಡಬೇಕು ಹಾಗೂ ದಲಿತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಸಹ ಶಿಕ್ಷಕನನ್ನ ಕೂಡಲೇ ಅಮಾನತು ಮಾಡಬೇಕೆಂದು ಒತ್ತಾಯಿಸಿ ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರಗಳನ್ನು ಕೂಗತೊಡಗಿದರು. ನಂತರ ತಹಶೀಲ್ದಾರ್ ಅವರು ದಲಿತ ಮುಖಂಡರ ಮನವೊಲಿಸಿ ಸಭೆಯನ್ನು ಮುಂದುವರೆಸಲು ಪ್ರಯತ್ನಿಸಿದರು. ಆದರೆ ಅದಕ್ಕೆ ಒಪ್ಪದ ದಲಿತ ಮುಖಂಡರು ಬೇರೆ ದಿನ ಕುಂದುಕೊರತೆ ಸಭೆ ಮುಂದುವರಿಸಲು ಮನವಿ ಮಾಡಿಕೊಂಡರು. ಹಾಗಾಗಿ ಡಿಸೆಂಬರ್ 2ರಂದು ಕುಂದುಕೊರತೆ ಸಭೆ ಮುಂದುವರಿಸುವುದಾಗಿ ತಹಶೀಲ್ದಾರ್ ಸುರೇಶ್ ಆಚಾರ್ ಹೇಳಿದರು. ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ದಾರ್, ದಲಿತ ಮುಖಂಡ ದೊಡ್ಡೇರಿ ಕಣಿಮಯ್ಯ, ಸಿದ್ದಾಪುರ ರಂಗಶಾಮಯ್ಯ, ತಂದೋಟಿ ರಾಮಾಂಜಿನಪ್ಪ, ಬೆಲ್ಲದ ಮಡಗು ಭರತ್, ಜೀವಿಕಾ ಮಂಜುನಾಥ್, ದೊಡ್ಡೇರಿ ಮಹಲಿಂಗಯ್ಯ, ಸಣ್ಣ ರಾಮಯ್ಯ, ಜೀವಿಕಾ ಚಿಕ್ಕಮ್ಮ, ಮಹಾರಾಜು, ಐಡಿಹಳ್ಳಿ ಬಾಲಕೃಷ್ಣ, ಸಿದ್ದಾಪುರ ಸಂಜೀವಯ್ಯ, ಕೆ ಶಿವಣ್ಣ, ದೊಡ್ಡೇರಿ, ಸಣ್ಣ ರಾಮಯ್ಯ, ಅಂಜಿನಪ್ಪ, ನಟರಾಜ್, ಕೃಷ್ಣಪ್ಪ, ಜೀವಿಕಾ ಚಿಕ್ಕಮ್ಮ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಇದ್ದರು. ವರದಿ ಅಭಿದ್ ಮಧುಗಿರಿ. ಹಂಚಿಕೆ ಮಾಡಿದ್ದಾರೆ. ಸೀರಿಯಲ್ ನಂಬರ್, ಸ್ಲಮ್ ನೇಮ್, ಕರೆಂಟ್ ಸ್ಟೇಟಸ್ ಅಂದ್ರೆ ಮನೆ ಕಂಪ್ಲೀಟ್ ಆಗಿದೆ ಇನ್ಕಂಪ್ಲೀಟ್ ಆಗಿದೆ ಅಂತ ಹೇಳಿ, ನೇಮ್ ಯಾರಿಗೆ ಹಂಚಿಕೆ ಆಗಿದೆ, ಫಾದರ್ ನೇಮ್, ಜೆಂಡರ್, ಕ್ಯಾಸ್ಟ್, ಆಧಾರ್ ನಂಬರ್, ಇಷ್ಟು ಡೀಟೇಲ್ಸ್ 450 ಮನೆದು ಇದೆ ಸರ್. ಅದು ಪಟ್ಟಿ ಅಷ್ಟೇ, 450 ಪಟ್ಟಿ. ಅದು ಅಷ್ಟು ಕ್ಲೋಸ್ ಆಗಿದೆ ಮನೆ. ಕೆಲಸ ಮಾಡಿ ಇವ್ರೆ ಇಲ್ಲಿ ಕೆಳಗಡೆ ಅವ್ರು ದೃಢೀಕರಿಸ್ಕೊಡ್ತಾರೆ. ಚೀಫ್ ಆಫೀಸರ್ ಆಗ್ಬೋದಾ? ಡಿಸ್ಪೋಸ್ ಆಗಿದೆ. ಜಡ್ಜ್ಮೆಂಟ್ ಬರಕ್ಕೆ ನೀವು ಯಾರನ್ನಾದ್ರೂ ಕೇಳ್ರಿ. ಹೈಕೋರ್ಟ್ ಜಡ್ಜ್ಮೆಂಟ್ ಬರಕ್ಕೆ ಕನಿಷ್ಠ 1 ತಿಂಗಳು 2 ತಿಂಗಳು ಬೇಕು. ಟೈಪ್ ಆಗಿದೆ. 100 ದಿನ ಆಗಿದೆ. ಒಂದು ಮಾಹಿತಿ ಇಲ್ಲಿವರೆಗೂ ಕೊಡಕ್ಕೆ ಮುಚ್ಚಿರ್ತಾವ್ರೆ. ನಾನು ಇಲ್ಲಿ ಹೇಳಿ ಕೇಳ್ತೇನೆ. ಆಯ್ತಾ? ಇನ್ನು ಸಣ್ಣ ಇದಾವೆ ಮಾತಾಡ್ತಾರೆ ಈ 3 ಸಮಸ್ಯೆಗಳನ್ನ ಬಗೆಹರಿಸಿದ ನಂತರ ಸನ್ಮಾನ್ಯ ತಹಶೀಲ್ದಾರ್ ಸಾಹೇಬರು ಒಂದು ಟೈಮ್ ತಕೊಂಡು ಹೊಸದಾಗಿ ಮೀಟಿಂಗ್ ಕರೆದು ಎಲ್ಲಾ ದಾಖಲಾತಿಗಳನ್ನ ಕ್ರೋಢೀಕರಿಸಿ, ಸುಮ್ಕಿರಪ್ಪ ನೀನು ಬಡಿಯವನಂಗೆ ದಾಖಲಾತಿಗಳನ್ನ ತರಿಸ್ಕೊಂಡು ಮತ್ತೆ ಮೀಟಿಂಗ್ ಮಾಡೋದು ಒಳ್ಳೇದು. ನಮ್ಮ ಹಳ್ಳಿಯಲ್ಲಿ ಕೂಲಿಲ್ಲದ ಕೋಳು, ಸರ್ಕಾರ ಜೋರು, ನಮ್ಮ ಹಳ್ಳಿಯ
ಸೀಟಿಗೋದ ಚೋರ ನಮ್ಮ ಬಡಬಗ್ಗರ ಬದುಕು ನೋಡು ಬಾರ ಓಟು ಕತ್ತು ಸೀಟಿಗೋದ ಚೋರ ಡೆಲ್ಲಿಯಲ್ಲಿ ಸರ್ಕಾರ ಜೋರು ದಾಖಲೆ ಕೊಡಿ ಅವ್ರು. ಅಲ್ಲ 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 ಈಗ ಡೇಟು ಅದು ಮಾಡ್ಕೊಂತಾರೆ ಸೋಷಿಯಲ್ ವೆಲ್ಫೇರ್ನವರು ಯಾರ್ಯಾರು ಕಳಿಸಿಲ್ವೋ ಅವ್ರಿಗೆ ಇದು ಮಾಡಿ ಪ್ರತಿಯೊಬ್ಬರಿಗೂ ತಿಳ್ಸಕ್ ಹೇಳಿ. ಪತ್ರಿಕೆಯವರು ಇಲ್ಲೇ ಇದಾರೆ, ಈಗಲೇ ಮನವಿ ಮಾಡ್ತೀನಿ. ಡಿಸೆಂಬರ್ 2ನೇ ತಾರೀಕು ಅನ್ಯಥಾ ಅತಿ ತುರ್ತು ಕಾರ್ಯ ಹೊರತುಪಡಿಸಿ ಏನಾದ್ರು ಅತಿ ತುರ್ತು ಬಂದ್ರೆ ಅನಿವಾರ್ಯ, ಅವಾಗ ಏನು ಮಾಡ್ಲಿಕ್ಕಾಗಲ್ಲ, ಬದಲಾವಣೆ ಮಾಡ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟ ಈ ದಿನ ಮಧುಗಿರಿ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯನ್ನು ನಾವು ಕರೆಯಲಾಗಿತ್ತು. ಬಹುತೇಕ ಮುಖಂಡರು ಆಗಮಿಸಿದ್ರು, ಅಧಿಕಾರಿ ವರ್ಗದವರು ಕೂಡ ಆಗಮಿಸಿದ್ರು. ಆದ್ರೆ ಪೂರಕ ದಾಖಲೆಗಳ ಕೊರತೆ ಅಂತೇಳಿ ಆಕ್ಷೇಪಣೆಯನ್ನು ಮಾಡಿದಂತಹ ಹಿನ್ನೆಲೆಯಲ್ಲಿ ಸದರಿ ಸಭೆಯನ್ನ ಡಿಸೆಂಬರ್ 2ನೇ ತಾರೀಕು ಮುಂದೂಡಲಾಗಿದೆ. ಆ ದಿನದಂದು ಎಲ್ಲ ಅಧಿಕಾರಿ ವರ್ಗದವರು ಸಂಬಂಧಪಟ್ಟಂತಹ ಇಲಾಖೆಗೆ ಸಂಬಂಧಪಟ್ಟಂತಹ ಅಗತ್ಯ ದಾಖಲೆಗಳನ್ನ ಮತ್ತೆ ಪೂರಕ ಮಾಹಿತಿಗಳನ್ನ ಒದಗಿಸಿ ಆ ಸಭೆಗೆ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಹಾಗೆ ಎಲ್ಲ ಮುಖಂಡರು ಕೂಡ ಆ ಸಭೆನಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಈ ಹೇಳಿಕೆ ಮುಖಾಂತರ ತಮ್ಮನ್ನೆಲ್ಲ ಆ ದಿನಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರೂ ತಪ್ಪೇ ಬರ್ಬೇಕು.